ಕೋಟಿ ಚೆನ್ನಯ್ಯರ ಹಾಗೂ ದೇಯಿ ವೈದ್ಯತೆ ನೆಲೆಸಿದ ಪುಣ್ಯತಾಣವಾದ ಗೆಜ್ಜೆಗಿರಿ ಕ್ಷೇತ್ರದಲ್ಲಿ 1 ರಿಂದ 5ರವರೆಗೆ ವರ್ಷಾವತಿ ಜಾತ್ರಾ ಮಹೋತ್ಸವ ಜಾತ್ರೋತ್ಸವ ವಿಜೃಂಭಣೆಯಿಂದ ನಡೆದಿತ್ತು. ದೇವಸ್ಥಾನದ ಭಕ್ತರು ಹಾಗೂ ಆಡಳಿತ ಮಂಡಳಿಯ ಆಶಯದಂತೆ ಈ ಬಾರಿ ಇಲ್ಲಿ ತಾಯಿ ದೇಯಿ ವೈದ್ಯತೆಗೆ ಮಡಿಲ ಸೇವೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಆದರೆ ಮಡಿಲ ಸೇವೆಯಲ್ಲಿ ಮಹಿಳೆಯರಿಗೆ ನೀಡಲಾದ ಸೀರೆಗಳು ಕಳಪೆ ಮಾತ್ರವಲ್ಲದೆ ಉಪಯೋಗಿಸಿದ್ದ ಸೀರೆಗಳು ಅಂತ ಗೊತ್ತಾಗಿದೆ. ಹೀಗಾಗಿ ತಾಯಿಗೆ ಮಡಿಲ ಸೇವೆ ಮಾಡಿದ್ರೂ ಭಕ್ತರಿಗೆ ಮಡಿಲು ತುಂಬಿಸಿ ಸೀರೆ ಕೊಡಲು ಕ್ಷೇತ್ರದವರಿಂದ ಅಸಾಧ್ಯವಾಗಿದೆ. ಬಹಳಷ್ಟು ಶ್ರಮ ವಹಿಸಿ ಈ ಬಾರಿ ಮಡಿಲ ಸೇವೆಯನ್ನು ಆಯೋಜಿಸಿದ್ದರೂ ಮಡಿಲ ಸೇವೆಗೆ ಸೀರೆ ನೀಡಿದ ಮಂಗಳೂರಿನ ಎಂಪಿ ಸಿಲ್ಕ್ಸ್ ಅಂಗಡಿಯವರು ಪೂರೈಕೆ ಮಾಡಿದ ಈ ಸೀರೆಯಿಂದ ಸೇವೆಗೆ ಅಪಚಾರವಾಗಿದೆ. ಈ ಪದ್ಧತಿಯಂತೆ ಆದರೆ ಎಂಪಿ ಸಿಲ್ಕ್ ಸಂಸ್ಥೆ 8,000 ಸೀರೆಗಳನ್ನು ನೀಡಿದ್ದು ಅದರಲ್ಲಿ 75 ಉಪಯೋಗಿಸಿದ ಸೀರೆ ಎಂದು ಭಕ್ತರು ಆರೋಪಿಸಿದ್ದಾರೆ. ಈ ಸೀರೆಯ ಮೊತ್ತ 9,78,925 ರೂಪಾಯಿ ಬೆಲೆಯಾಗಿದೆ. ಆದರೆ ಇಷ್ಟೊಂದು ಮೊತ್ತಕ್ಕೆ ನೀಡಿದ ಸೀರೆ ಹರಿದು ಹೋಗಿದ್ದು ನೀಡಿದ ಬೆಲೆಗೆ ಸರಿಯಾದ ಉತ್ತಮ ಗುಣಮಟ್ಟದ ಸೀರೆ ನೀಡಬೇಕೆಂದು ಅಂಗಡಿ ಮಾಲೀಕನನ್ನು ತರಾಟೆಗೆ ತೆಗೆದಿದ್ದಾರೆ. ಮಾಲೀಕನಿಗೆ ಮೊದಲು ಗಮನಕ್ಕೆ ತಂದಿದ್ದು ತಪ್ಪೊಪ್ಪಿಕೊಂಡಿದ್ದನು. ಇದಕ್ಕೆ ಪರ್ಯಾಯವಾಗಿ ಬೇರೆ ಸೀರೆ ನೀಡುತ್ತೇನೆಂದು ಮಾತು ಕೊಟ್ಟಿದ್ದರು. ಆದರೆ ಪರ್ಯಾಯ ನೀಡಿದ ಸೀರೆ ಕೂಡ ಇತರರು ಉಪಯೋಗಿಸುವಂತಿದ್ದು ಸಂತೆಯಲ್ಲಿ ಮಾರುವ ಹರಿದ ಸೀರೆಯಂತಿತ್ತು. ಇದರಿಂದ ಅಂಗಡಿ ಮಾಲೀಕನಿಗೆ ಮನವರಿಕೆ ಮಾಡಿದರೂ ಕ್ಯಾರೆ ಎನ್ನಲಿಲ್ಲ. ಅದಕ್ಕೆ ಪ್ರತಿಯಾಗಿ ಎಂಪಿ ಸಿಲ್ಕ್ಸ್ ಅಂಗಡಿ ಮುಂದೆ ರಸ್ತೆಯಲ್ಲಿ ಭಕ್ತರು ಸೀರೆಯನ್ನು ಸುರಿದು ಆಕ್ರೋಶ ಹೊರಹಾಕಿದ್ದಾರೆ. रटने सत्य ಹೊಟ್ಟೆ ಸಾರಿ ಬಲೆ ಬಲೆ ಬೈ ಬೈದರ್ನಲ್ಲಿ ಸಾರಿ ಎಲ್ಲ ಐಟಮ್ ನ ಬತ್ತಂದ ಮೇಲೆ ಇತ್ತೇನೆ ಬಲೆ ಬೈದರ್ನಲ್ಲಿ ಇದ್ರು ಜೇಕಾಡು ಬಿಟ್ಟು ನಮ್ಮ ಬರ್ದಾಸಮಂತ ಯಾನ್ ಒಂಜೇಕೆ ಅನ್ನು ರಟ್ನೆ ಸತ್ಯ ಯಾನ್ ಹೊಟ್ಟೆ ಸಾರಿ ಪರಿನ ಸಾರಿ ಕೊಟ್ಟನ ವ್ಯಕ್ತಿಲ ಸಾರಿ ಇಲ್ಲ ಕಂಕಳೆ ಇಲ್ಲ ತೊಂದರೆ ಓವಲ ರೂಲಜ್ಜಿ ಯಾನ್ ಒಂಜೆ ಬಂದ್ಬಿಟ್ಟು ಹೊಟ್ಟೆ ಸತ್ಯ ಯಾನ್ ಪರಿನ ಸಾರಿ ಕೊಡ್ತುಂಡ ತಪ್ಪು ಸಾರಿ ಕೊಡ್ತುಂಡ ಈರೇ ಬರೋಡು ಬೈದರ್ನಲ್ಲಿ ಯಾನ್ ರೆಡಿ ಇಲ್ಲ ಕಲ್ಲರ್ ಎಷ್ಟು ಹಚ್ಚಿ ಎಂಟ ರಟ್ಟಿ ಸೀರೆ ಒಂದು ಬನ್ನಿ ಕೊಡ್ತು ಕಡೆ ಕೊಡ್ತಾರೆ ನಾವು ಕ್ಷೇತ್ರ ಗೆಜ್ಜೆಗಿರಿಗೆ ಒಂದು ಮಡಿಲ ಸೇವೆಗಾಗಿ ಒಂದು ಸೀರೆ ಅಂದರೆ ಉಚಿತವಾಗಿ ನೀಡಲಿಕ್ಕಿದ್ದೆವು. ಆ ಪ್ರಕಾರ ನಾವು ಇಲ್ಲಿ ಎಂಪಿ ಫ್ಯಾಮಿಲಿ ಶಾಪ್ನವರ ಹತ್ರ ಅದಕ್ಕೆ ಆರ್ಡರ್ ಮಾಡಲಿಕ್ಕೆ ಹೇಳಿ ಮಾತಾಡಲಿಕ್ಕೆ ಬರುವಾಗ ಅವರು ಹೇಳಿದ್ರು ಬೇರೆ ಕಡೆ ಎಲ್ಲ ಸೀರೆ ಡೂಪ್ಲಿಕೇಟ್ ಎಲ್ಲ ಕೊಡ್ತಾರೆ, ಇಲ್ಲಿ ಆದರೆ ನಾನು ತುಂಬ ವೈದ್ಯರುಗಳ ಭಕ್ತ, ಆದ ಕಾರಣ ನಾನು ಸರಿಯಾದ ಸೀರೆಯನ್ನು ನಿಮಗೆ ಪೂರೈಕೆ ಮಾಡ್ತೇನೆ ಅಂತೇಳಿ ನಮಗೆ ನಂಬಿಕೆ ಹುಟ್ಟಿಸಿದ್ರು. ಮತ್ತು 6 ಸೀರೆ ನಮಗೆ ಸ್ಯಾಂಪಲ್ ಕೊಟ್ಟರು, ಅದು ತುಂಬ ಒಳ್ಳೆಯಿತ್ತು ಸೀರೆ. ಆದ ಕಾರಣ ನಾವು ಆಗ್ಬೋದು ಇದು ಸೀರೆ ಇಂಥ ಸೀರೆ ಕೊಡೋದಾದರೆ ತೊಂದರೆ ಇಲ್ಲ
ಅಂತೇಳಿ ಹೇಳಿದೆವು. ಹಾಗಾಗಿ ಆ ಒಂದು ಸೇವೆಗೋಸ್ಕರ ನಾವು ಊರೂರು ತಿರುಗಿದ್ದೇವೆ. ಇಡೀ ಚಿಕ್ಕಮಗಳೂರಿನ ಮಡಿಕೇರಿಯಿಂದ ಹಿಡಿದು ಕಾಸರಗೋಡುವರೆಗೆ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಎಲ್ಲ ದೇವಸ್ಥಾನಗಳ ಟ್ರಸ್ಟಿಯವರು ಅಧ್ಯಕ್ಷರು ಎಲ್ಲರೂ ಸೇರಿ ಹೋಗಿ ಅದರ ಮಡಿಲ ಸೇವೆಯ ಬಗ್ಗೆ ಎಲ್ಲ ಜನರಿಗೆ ಮನವರಿಕೆ ಮಾಡಿ ಅಷ್ಟೊಂದು ಜನಸಾಗರ ಸೇರುವಾಗಿ ಮಾಡಿದ್ದೇವೆ. ಆದರೆ ನಾವು ಅವರ ಮೇಲೆ ವಿಶ್ವಾಸ ಇದ್ದರಿಂದ ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ಅಂತ ಹೇಳಿದರೆ ತುಳುನಾಡಿನಾದ್ಯಂತ ಹೆಸರುವಾಸಿಯಾದ ಕ್ಷೇತ್ರಗಳಲ್ಲಿ ಒಂದು ಶ್ರೀ ಕ್ಷೇತ್ರ ಗೆಜ್ಜೆಗಿರಿ. ನಿಮಗೆಲ್ಲ ಗೊತ್ತಿದೆ, ಪ್ರತಿಯೊಂದು ಕಾರ್ಯಕ್ರಮ ಮಾಡಿ ನಾವು ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ಆ 41 ಬಂಡಲ್ ಸಾರಿಯನ್ನು ನಮ್ಮ ಹತ್ರ ಕಳಿಸಿಕೊಟ್ಟಿದ್ದಾರೆ. ಆ 41 ಬಂಡಲಲ್ಲಿ ಅರ್ಧಂಬರ್ಧ ಆ ಎಲ್ಲ ಸಾರಿಗಳು ಯೂಸ್ಡ್ ಸಾರಿಗಳಿರುವುದರಿಂದ ನಮಗೆ ಬಹಳ ನೋವಾಗಿದೆ. ನಮ್ಮೊಟ್ಟಿಗೆ ಭಕ್ತರಾಗಿ ಬಂದಂಥ ಎಲ್ಲ ಮಹಿಳೆಯರಿಗೆ ತುಂಬ ನೋವಾಗಿದೆ. ಆ ನೋವಿಗೆ ನಾವು ಯಾವ ರೀತಿ ಸ್ಪಂದಿಸಬೇಕು, ಆ ನೋವನ್ನು ಹೇಗೆ ಹೋಗಲಾಡಿಸಬೇಕು ಅನ್ನೋಂಥ